ಹೋರಾಟಗಾರರೇ ಪ್ರಶಾಂತ್ PRS ಎಂಬ ಯೂಟ್ಯೂಬ್ ಚಾನಲ್ನವರು. ಅವರಿಗೆ ನಾನು ಸ್ವಲ್ಪ ಕೇಸ್ ಸಂಬಂಧಿತವಾಗಿ ಆರ್ಥಿಕವಾಗಿ ಸಹಾಯ ಮಾಡಿದೆ. ಈ ಕೇಸಲ್ಲಿ ಮಹೇಶ್ ತಿಮ್ಮರೋಡಿ ಅವರು ನನಗೆ ಜಾಮೀನು ಮಾಡಿಕೊಟ್ಟಿದ್ದು ಬಿಟ್ಟರೆ ಒಬ್ಬರು ನಮ್ಮ ಸಹಾಯಕ್ಕೆ ಬಂದಿಲ್ಲ. ಇದೇ ಗಿರೀಶ್ ಮಟ್ಟಣ್ಣನವರು ಮತ್ತು ನನ್ನ ಮೇಲೆ ಕೇಸ್ ಇದೆ. ಇಂದಿಗೂ ಆ ವ್ಯಕ್ತಿ ಕೋರ್ಟಿಗೆ ಅಪೇರ್ ಆಗ್ತಿಲ್ಲ. 6 ತಿಂಗಳ ಹಿಂದಿನ ವಿಚಾರವನ್ನು ತಂದು ಮತ್ತೆ ನನ್ನ ನಂಬರನ್ನು ಟಾರ್ಗೆಟ್ ಮಾಡಿ ಇದು ಮಾಡಿರೋರು ಈ ತಿಮ್ಮರೋಡಿ ಟೀಮಿನ ಸದಸ್ಯರೇ. ನಾವು ಹೋರಾಟ ಬಿಟ್ಟ ಕೂಡಲೇ ನನಗೆ ಬಂದ ಅಪವಾದ, ನೀವು ಧರ್ಮಸ್ಥಳ ಗ್ಯಾಂಗ್ ಜೊತೆ ಡೀಲ್ ಆಗಿದ್ದೀನಿ. ಅಫೇರ್ ಮಾಡಿದ ಹಾಗೆ ಈ ಹಳೆ ವಿಡಿಯೋವನ್ನು ತೆಗೆದು ನನ್ನ ನಂಬರ್ ಹಾಕಿ ಇಡೀ ಬಿಲ್ಲವರ ಗ್ರೂಪ್ಗೆ ಹರಿಯ ಬಿಡ್ತಾನೆ. ಶ್ರೀನಾಥ್ ಶೆಟ್ಟಿ ಏನೇ ಅಣ್ಣ ಬಣ್ಣ ಅಂತ ಮುಂಬೈ ಅವನೊಬ್ಬ ರೌಡಿ ಶೀಟರ್ ಲಿಸ್ಟ್ ಅಲ್ಲಿರುವವನು. ಇದೇ ಸಮುದಾಯದ ಒಬ್ಳು ಮಹಿಳೆ ವಿಜಯನಾರವಿ ಅನ್ನವಳು ನನ್ನ ಜೊತೆಗಿದ್ದವಳು. ನನಗೂ ಪ್ರಶಾಂತಿಗೂ ವೈಯಕ್ತಿಕ ಸಂಬಂಧ ಇದೆ ಅಂತ ಕಲ್ಪಿಸಿ ಏನೇನೋ ಅಪವಾದಗಳು ಗ್ರೂಪ್ನಲ್ಲಿ ಹರಿಯ ಬಿಡ್ತಾರೆ. 14 ದಿವಸ ಇರ್ತೀನಿ, ಯಾವ ಕಾರಣಕ್ಕೂ ಬರಬೇಡಿ ಅಂತ ನನಗೆ ಹೇಳಿದೆ. ಯಾಕಂದ್ರೆ ನಾನು ಬೇಲ್ ಕೂಡ ರೆಡಿ ಮಾಡಿರಲಿಲ್ಲ. ಕಾನೂನಾತ್ಮಕವಾಗಿ ಗೊತ್ತಿದ್ದು ನಾನು ರೆಡಿ ಮಾಡಿಲ್ಲ. ನಂಗೆ ಒಳಗೆ ಹೋಗಬೇಕು ಅಂತ 15 days ಐ ನೀಡೆಡ್ ರೆಸ್ಟ್. ನನ್ನ ಫೇಸ್ಬುಕ್ ಪೋಸ್ಟ್ ನೋಡಿದ್ರೆ ಈಗಲೂ ಇದೆ, ನಿಮ್ಗೆ ಗೊತ್ತಾಗುತ್ತೆ. ನಾನೆಲ್ಲ ಮೆಂಟಲಿ ಪ್ರಿಪೇರ್ ಆಗಿಯೇ ಬಂದಿರೋದು. 15 ದಿವಸ ನಂಗೆ ಅದರೊಳಗಿನ ಜೀವನ ನೋಡಬೇಕಿತ್ತು ಅಂತ. ಬಟ್ ನಮ್ಮ ಮನೆಯವರು ಬಿಡಬೇಕಲ್ಲ, ಅವರು ಬಿಡಿಸ್ಕೊಂಡು ಬಂದರು ಅಷ್ಟೇ. ಅನಿತಾ ಕಾಸರಗೋಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಲ್ಲಿ ವೈರಲ್ ಸೆನ್ಸೇಷನ್ ಮಾಡಿದಂತವರು, ಒಂದು ಬಿಲ್ಲವ ಸಮಾಜ ಹಾಗೇನೆ ಬಂಟ ಸಮಾಜದ ವಿರುದ್ಧ ಅವಹೇಳನಕಾರಿ ಹಾಗೇನೆ ಕೆಲವೊಂದು ಪ್ರಚೋದನಕಾರಿ ಮಾತ್ರ ಹೇಳಿಕೆ ನೀಡುವ ವಿರುದ್ಧವಾಗಿ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಕೂಡ ಆಗಿತ್ತು, ಕೇಸ್ ಕೂಡ ಆಗಿತ್ತು, ಬಂಧನದ ಕೂಡ ಅವ್ರಿಗೆ ಆಗಿರುವಂತದ್ದು. ಇದೀಗ ಅವರು ಬೆಳ್ತಂಗಡಿ ಕೋರ್ಟ್ಗೆ ಬಂದಿದ್ದಾರೆ. ಯಾಕೆ ಬಂದ್ರು, ಯಾವ ಉದ್ದೇಶ ಅಂದ್ರೆ ಅವರ ಮೇಲೆ ಇಲ್ಲಿ ಯಾವ ವಿಚಾರಣೆ ಆಗ್ತಾ ಇದೆ ಅದನ್ನು ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಾವು ಇಲ್ಲಿನ ಬೆಳ್ತಂಗಡಿಯ ನಂಬರ್ 1 ಚಾನೆಲ್ ಸುದ್ದಿ ನ್ಯೂಸ್ ಅಂತ ನೋಡ್ತಾ ಇದ್ದೀರಾ. Okay, ನಮ್ಗೀಗ ಇರುವಂತ ಕ್ವಶನ್ಸ್ ಒಂದೇನೆ. ಈಗ ನೀವು ಕೋರ್ಟ್ಗೆ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಕೂಡ ಕೇಸ್ ಆಗಿದೆ ನಿಮ್ಮ ವಿರುದ್ಧವಾಗಿ, ಯಾಕೆ ಬಂದಿರೋದು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡವಳು. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿದು ಶಕ್ತವಾಗಿ ಮಹೇಶ್ ತಿಮ್ಮರೋಡಿ ಟೀಮಲ್ಲಿ ಮೊನ್ನೆವರೆಗೆ 2026 ಜನವರಿ ತಿಂಗಳವರೆಗೆ ನಾನು ಅವರ ಜೊತೆ ಇದ್ದವಳು. ಸೊ ಆ ಸಂಬಂಧಿತ ನನ್ನ ಮೇಲೆ ತುಂಬಾ ಕೇಸ್ ಆಗಿದೆ. ಅಂದ್ರೆ ಈ ಧರ್ಮಸ್ಥಳ ಗ್ಯಾಂಗ್ನವರು ಹಾಕಿರೋದು. ಸೊ ಇದು ಹಳೆಯ 2 ಕೇಸು. ಒಂದು ಕಿಶೋರ್ ಅರಿಗ ಅನ್ನೋರು ಹಾಕಿರೋದು, ಇನ್ನೊಂದು ಸೋಮನಾಥ್ ಸಾಫಲ್ಯ ಅಂತ ಹೇಳಿ ಹಾಕಿರೋದು 2023 ಕೇಸು. ಅದು ಕೋರ್ಟಲ್ಲಿ ನಡೀತಾ ಇದೆ, ಜಾಮೀನಾಗಿದೆ. ಮೊನ್ನೆ ಆ ಕೇಸ್ನ ಡೇಟ್ ಇತ್ತು. ಬಟ್ ನಾನು ಈ ಸಂಬಂಧಿತ ವಿಷಯವಾಗಿ ನಿಮ್ಗೆ ಗೊತ್ತಿರ್ಬೋದು, ನಾನು ಚಾಲೆಂಜ್ ಮಾಡಿ ನಾನು ಬಂಧನಕ್ಕೆ ಒಳಗಾಗಿದ್ದೀನಿ. ಸೊ ಅದರ ಸಂಬಂಧಿತ ಈ ಅಪ್ಲಿಕೇಶನ್ EP ಹಾಕಿದ್ರು ಆಗಲ್ಲ. ನನ್ನ ಅಡ್ವೊಕೇಟ್ ಹೇಳಿದ್ರು, ನೀವು ಬಂದು ರೀಕಾಲ್ ಮಾಡಿಸ್ಕೊಳ್ಳಿ. ಆ ಸಂಬಂಧಿತ ವಿಷಯಕ್ಕೆ 2 ಕೇಸಿನ ವಿಚಾರಕ್ಕೆ ರೀಕಾಲ್ಗೆ ಬಂದಿದ್ದೀನಿ. ಬಿಲ್ಲವ ಸಮುದಾಯದ ಕೇಸಿಗೂ ಇದಕ್ಕೂ ಸಂಬಂಧ ಇಲ್ಲ. ಸೊ ನಂಗೆ ಇರುವ ಕ್ವಶನ್, ನೀವು ಬಿಲ್ಲವ ಸಮಾಜದ ಜೊತೆಗೆ ಅಥವಾ ಬಂಟ ಸಮಾಜದ ಯಾಕೆ ಆತರ ಹೇಳಿದ್ರಿ ಅನ್ನೋದು, ಅದರ ಹಿಂದಿನ ಉದ್ದೇಶ ಏನಾಗಿತ್ತು, ಏನ್ ಆಕ್ಚುಲಿ ಕಾರಣ ಅಂತ? ಖಂಡಿತ ಈ 2 ಸಮುದಾಯಗಳ ನಡುವೆ ವೈಯಕ್ತಿಕ ದ್ವೇಷ ನನಗೆ ಖಂಡಿತ ಇಲ್ಲ. ಯಾಕಂದ್ರೆ ಸಮುದಾಯದವರು ನನಗೆ ಏನು ಮಾಡೂ ಇಲ್ಲ. ಮತ್ತೆ ಬಂಟರನ್ನು ನಾನು ತುಂಬಾ ಗೌರವಿಸುವವರು, ತುಂಬಾ ಧೈರ್ಯವಂತ. ಈ ಹೋರಾಟದಲ್ಲಿರುವ ನಮ್ಮ ಮಹೇಶ್ ತಿಮ್ಮರೋಡಿ ಅವರು ವೈಯಕ್ತಿಕವಾಗಿ ನಮಗೆ ಸ್ವಲ್ಪ ಇದಿದೆ. ಬಟ್ ನಾನು ಸೌಜನ್ಯ ಪರನೇ ಇದ್ದೀನಿ. ಈಗಲೂ ಹೋರಾಟ ಇಂಡಿವಿಜುವಲ್ ಆಗ್ತಿದೆ. ತಿಮ್ಮರೋಡಿ ಗ್ಯಾಂಗ್ ಇಂದ ಕಂಪ್ಲೀಟ್ ಹೊರಗೆ ಬಂದಿದ್ದೀನಿ. ಸೊ ಅದಕ್ಕೆ ರಿಲೇಟೆಡ್ ಒಬ್ಬ ವ್ಯಕ್ತಿ, ಬಿಲ್ಲವ ಸಮುದಾಯದ ಒಬ್ಬ ವ್ಯಕ್ತಿ, ನನಗೆ ಗೊತ್ತಾಗಿದ್ದ ಒಂದು ಜಾತಿ ಬಿಲ್ಲವ ಅಂತ. ಮತ್ತೆ ಹೋರಾಟಗಾರರೇ ಪ್ರಶಾಂತ್ PRS ಎಂಬ ಯೂಟ್ಯೂಬ್ ಚಾನಲ್ನವರು. ಅವರಿಗೆ ನಾನು ಸ್ವಲ್ಪ ಕೇಸ್ ಸಂಬಂಧಿತವಾಗಿ ಆರ್ಥಿಕವಾಗಿ ಸಹಾಯ ಮಾಡಿದೆ. ಸೊ ಅವರು ಹೇಳಿದ್ದು ನನಗೆ, ಮೇಡಮ್ ನಮ್ಗೆ ಹೇಳಿದ್ದಲ್ಲ ಹೋರಾಟ, ಕೇಸ್ ಆಗುವಾಗ ಈಗಲೂ ಹೇಳ್ತೀನಿ, ಒಬ್ರು ನಮ್ಮ ಸಹಾಯಕ್ಕೆ ಬಂದಿಲ್ಲ. ಈ ಕೇಸಲ್ಲಿ ಮಹೇಶ್ ತಿಮ್ಮರೋಡಿ ಅವರು ನನಗೆ ಜಾಮೀನು ಮಾಡಿಕೊಟ್ಟಿದ್ದು ಬಿಟ್ಟರೆ ಒಬ್ರು ನಮ್ಮ ಸಹಾಯಕ್ಕೆ ಬಂದಿಲ್ಲ. ಇದೇ ಗಿರೀಶ್ ಮಟ್ಟಣ್ಣನವರು ಮತ್ತು ನನ್ನ ಮೇಲೆ ಕೇಸ್ ಇದೆ. ಇಂದಿಗೂ ಆ ವ್ಯಕ್ತಿ ಕೋರ್ಟಿಗೆ ಅಪೇರ್ ಆಗ್ತಿಲ್ಲ. ನಾನು ಸೆಪರೇಟ್ ಆಗಿ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಕಾನೂನಿಗೆ ಯಾವತ್ತೂ ಅಡ್ಡಿ ಬರಲ್ಲ. ಪೊಲೀಸರಿಗೂ ನೀವು ಎಲ್ಲ ಪೊಲೀಸ್ ಸ್ಟೇಷನ್ ಕೇಳಿ, ಫಸ್ಟ್ FIR ಆಗ ಕೇಳ್ಕೊಂಡು ಹೋಗೋಳು ನಾನು. ಯಾಕಂದ್ರೆ ನಾವು ಗೌರವಿಸಲೇಬೇಕು ಸಂವಿಧಾನಕ್ಕೆ. ಕಾನೂನುಬದ್ಧವಾಗಿ ನನಗೆ ಏನು ಶಿಕ್ಷೆ ಆಗುತ್ತೋ ನಾನು ಅನುಭವಿಸ್ತೀನಿ. ಮೊನ್ನೆ ನಾನು ಅದಕ್ಕೆ ಧೈರ್ಯದಿಂದಲೇ ಹೊರಗೆ ಹೋಗಿದ್ದೀನಿ. ಈ ವ್ಯಕ್ತಿ ಮತ್ತು ನನಗಾದ ವೈಯಕ್ತಿಕ ವಿಚಾರ, ಅದು ಕ್ಲೋಸ್ ಆಗಿ 6 months ಮೊದಲು ಕ್ಲೋಸ್ ಆಗಿ ನಮ್ಮಿಬ್ಬರ ನಡುವೆ ಮಾತುಕತೆ ಆಗಿ ಪ್ರಸನ್ನರವಿ ಅವರು ಮುಂದೆ ನಿಂತ್ಕೊಂಡು ಸ್ವಲ್ಪ ದುಡ್ಡಿನ ವ್ಯವಹಾರ, ಅವರಿಗೆ ಕೇಸ್ ಸಂಬಂಧಿತ ದುಡ್ಡಿನ ವಿಚಾರ ಎಲ್ಲ ಕೊಟ್ಟಿದೆ. ಅದು ಹೊರಗೆ ಬಂದಿದ್ದು ನಮ್ಮ ವ್ಯವಹಾರ ಅಂತ ಅಲ್ಲ. ಅದು ಸಾಲ್ವ್ ಆಗಿ 6 ತಿಂಗಳಾಯ್ತು. ಆ ಟೈಮ್ನಲ್ಲಿ ನಂಗೊಬ್ಬ ಹೇಳಿದ, ಮೇಡಮ್ ಅವನ ಜಾತಿ ಗೊತ್ತಾ ಅಂತ. ಆಗ ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ, ನಾನು ಕೇಳೂ ಇಲ್ಲ, ಜಾತಿ ನಾನು ಕೇಳಲ್ಲ. ಸೊ ಅವನು ಬಿಲ್ಲವ ಸಮುದಾಯ ಪೂಜಾರಿಯವರು ನಿಮಗೆ ವಶೀಕರಣ ಮಾಡಿ ದುಡ್ಡು ತಗೊಂಡಿದ್ದಾರೆ ಅಂತ. ಇಮ್ಮಿಡಿಯೇಟ್ ನಾನು ಅದನ್ನು ವಿಡಿಯೋದಲ್ಲಿ ಹೇಳಿಬಿಟ್ಟೆ. ಆಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬಂತು, ಮೇಡಮ್ ಪೂಜಾರಿ ಸಮುದಾಯದ ವಿರುದ್ಧ ಹೇಳಿದ್ದು ತಪ್ಪಾಗಿದೆ ನೀವು. ಆಯಿತು, ಅವ್ನು ಹೇಳಿದೈತಿ ಕ್ಷಮೆ ಕೇಳ್ತೀನಿ. ಇಮ್ಮಿಡಿಯೇಟ್ ನಾನೊಂದು ವಿಡಿಯೋ ಮಾಡಿದ್ದೀನಿ, ಮಾತಿನ ಬರದಲ್ಲಿ ನಾನು ಸಮುದಾಯಕ್ಕೆ ಹೇಳಿದ್ದೀನಿ, ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ. ಇದು 6 ತಿಂಗಳು ಮೊದಲಾದ ಘಟನೆ. ಆವಾಗ ಈ ಬಿಲ್ಲವರು ಯಾರು ನನ್ನ ಎನಿಸ್ ನಿಂತಿಲ್ಲ. ಯಾಕಂದ್ರೆ ಇಮ್ಮಿಡಿಯೇಟ್ ನೆಕ್ಸ್ಟ್ ವಿಡಿಯೋ ನಾನು ಮಾಡಿದ್ದೀನಿ. ನಂಗೆ ಗೊತ್ತಾಯ್ತು, ಒಬ್ಬ ಮಾಡಿದ ವ್ಯಕ್ತಿಗೆ ಇಡೀ ಸಮುದಾಯವನ್ನು ಹೇಳಿದ್ರು ತಪ್ಪು. ಮತ್ತೆ ಶ್ರೀನಾಥ್ ಶೆಟ್ಟಿ ಒಬ್ಬ ವಿರುದ್ಧ ತಿಮ್ಮರೋಡಿಯ ಬಳಗದಲ್ಲಿರೋನು, ಅವನ ಮೇಲೆ ನಾನು 2 FIR ಮಾಡಿರ್ತೀನಿ. ಒಂದು ನನ್ನ ಅಕ್ಕ ಮಾಡಿದಾಳೆ ಇಲ್ಲಿ ಮಂಗಳೂರಲ್ಲಿ, ನಾನು ಬೆಂಗಳೂರಲ್ಲಿ ಮಾಡಿದ್ದೀನಿ. ನಾವು ಹೋರಾಟ ಬಿಟ್ಟ ಕೂಡಲೇ ನನಗೆ ಬಂದ ಅಪವಾದ, ನೀವು ಧರ್ಮಸ್ಥಳ ಗ್ಯಾಂಗ್ ಜೊತೆ ಡೀಲ್ ಆಗಿದ್ದಿಂತ. ಖಂಡಿತ ಇಲ್ಲ. ಈಗಲೂ ನಾನು ಸೌಜನ್ಯ ಪರ. ಬಟ್ ತಿಮ್ಮರೋಡಿಯಿಂದ ಹೊರಗೆ ಬಂದಿದ್ದೀನಿ. ಯಾಕಂದ್ರೆ ನನಗೆ ಬೇಕಾದ ಸಮಯದಲ್ಲಿ ಸೂಕ್ತ ಸಹಕಾರ ನಿಂತಿಲ್ಲ. ನಾನು ಹೊರಗೆ ಬಂದ ಕೂಡಲೇ ನನ್ನ ಮೇಲೆ ಅಪವಾದ ಬಂತು. ಡೀಲ್ ಆಗಿಲ್ಲ. ನಾನು ಧರ್ಮಸ್ಥಳ ಗ್ಯಾಂಗ್ ಇವತ್ತು ನಾನು ಸಪೋರ್ಟ್ ಮಾಡಲ್ಲ.
ಮತ್ತೆ ಇಂಥ ಅಪವಾದಗಳು ಮತ್ತೆ ವೀರೇಂದ್ರ ಹೆಗ್ಡೆ ಅವರ ಮಗಳ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನನ್ನ ಕಂಪನಿ ಹೆಸರಾಗಿ ಒಂದಿದ್ದು ಕೂಡ ಇತ್ತೀಚೆಗೆ ನನ್ನ ಕಳೆದ ತಿಂಗಳಷ್ಟೇ ನಾನು ರಿಸೈನ್ ಮಾಡಿದೆ. ಯಾಕಂದ್ರೆ ನನ್ನಿಂದಾಗಿ ನನ್ನ ಕಂಪನಿಗೆ ತೊಂದರೆ ಆಗಬಾರ್ದು ಅಂತ 3 ವರ್ಷ ನಾನು ಕೆಲಸ ಮಾಡಿದ ಕಂಪನಿಯ ಕೆಲಸವನ್ನು ಬಿಟ್ಟಿದ್ದೀನಿ. ಓಕೆ, ಸೊ ಯಾಕಂದ್ರೆ ಒಂದು ಕಾರ್ಪೊರೇಟ್ ಕಂಪನಿ ಅದು. ನಾಳಿಂದ ಈ ನಮ್ಮೊಳಗಿನ ಜಗಳಕ್ಕೆ ಕಂಪನಿಗೆ ಸಮಸ್ಯೆ, ಅಲ್ಲಿ ಪೊಲೀಸ್ ಬರೋದು ಅರೆಸ್ಟ್ ಆಗೋದು ಬೇಡ ಅಂತ. ಸೊ ಲಾಸ್ಟ್ ಮಂತ್ ಅಷ್ಟೇ ನಾನು ಕೆಲಸ ಬಿಟ್ಟಿದ್ದೀನಿ, ನನ್ನದೇ ಆದ ಒಂದು ಇದನ್ನು ಮಾಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ಮೇಲೆ ನಾನು FIR ಮಾಡಿದ ಹಾಗೆಯೇ ಈ ಹಳೆ ವಿಡಿಯೋವನ್ನು ತೆಗೆದು ನನ್ನ ನಂಬರ್ ಹಾಕಿ ಇಡೀ ಬಿಲ್ ಅವರ ಗ್ರೂಪಿಗೆ ಹರಿಯ ಬಿಡ್ತಾನೆ. ಶ್ರೀನಾಥ್ ಶೆಟ್ಟಿ ಏನೇ ಅಣ್ಣ ಬಾಣ್ ಅಂತ ಮುಂಬೈ ಅವನೊಬ್ಬ ರೌಡಿ ಶೀಟರ್ ಲಿಸ್ಟ್ ಅಲ್ಲಿರುವವನು, ಮತ್ತೆ ಹರಿನಾಕ್ಷ ಶೆಟ್ಟಿ ಅನ್ನೋನು, ಮತ್ತೆ ಇದೇ ಸಮುದಾಯದ ಒಬ್ಳು ಮಹಿಳೆ ವಿಜಯ ನಾರವಿ ಅನ್ನೋಳು ನನ್ನ ಜೊತೆಗಿದ್ದವಳು ನನಗೂ ಪ್ರಶಾಂತಿಗೂ ವೈಯಕ್ತಿಕ ಸಂಬಂಧ ಇದೆ ಅಂತ ಕಲ್ಪಿಸಿ ಏನೇನೋ ಅಪವಾದಗಳು ಗ್ರೂಪ್ನಲ್ಲಿ ಹರಿಯಬಿಡ್ತಾಳೆ. ಅದನ್ನು ನಂಬಿದವರು ಇದ್ದಾರೆ. ಬಟ್ ನಮ್ಮ ನಡುವೆ ಅಂಥದ್ದೇನಿಲ್ಲ. ಆತ ಒಬ್ಬ ಹೋರಾಟಗಾರ ಅಂತೇಳಿ ನಾನು ಸಪೋರ್ಟ್ ಮಾಡಿದ್ದೀನಿ, ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದೀನಿ. ಆ ದುಡ್ಡಿನ ವಿಚಾರಗಳೆಲ್ಲ ವೈಯಕ್ತಿಕ, ಆ ವ್ಯಕ್ತಿಗೂ ನನಗೂ ಮಾತುಕತೆಯಾಗಿ ಎಲ್ಲ ಮುಗಿದು ಹೋದ 6 ತಿಂಗಳ ಹಿಂದಿನ ವಿಚಾರವನ್ನು ತಂದು ಮತ್ತೆ ನನ್ನ ನಂಬರ್ ಅನ್ನು ಟಾರ್ಗೆಟ್ ಮಾಡಿ ಇದು ಮಾಡಿರೋರು ಈ ಟಿಮ್ರೋಡಿ ಟೀಮಿನ ಸದಸ್ಯರೇ, ಬೇರೆ ಯಾರು ಅಲ್ಲ. ಸೊ ಮತ್ತೆ ನನಗೆ ತುಂಬಾ ಜನ ಕಾಲ್ ಮಾಡಿ ಆ ಹಳೆ ವಿಡಿಯೋಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಅನಿತಾ ಕಾಸರಗೋಡಲ್ಲಿ 6 ತಿಂಗಳಿಂದ ಅದರ ಬಗ್ಗೆ ಮಾಹಿತಿ ಕೊಡ್ತಾನೆ ಇದ್ದೀನಿ. ಮತ್ತೆ ಮತ್ತೆ ಕ್ಷಮೆ ಕೇಳಬೇಕು ಅಂದ್ರೆ ನನಗೊಂದು ಆತ್ಮಗೌರವ ಇದೆ ಮೇಡಮ್. ಯಾಕೆ ಕ್ಷಮೆ ಕೇಳಿ? ಒಂದಿಬ್ರು ಮಾಡಿರುವಂತಹ ಏನೊಂದು ಅದು ನಿಮ್ಮ ಕ್ಷಮೆ ತೊಂದರೆಗೆ, ಕೇಳಿದ್ದೀನಿ. ಈಗ ಮತ್ತೆ ನೀವು ಅದು ಅದನ್ನ ವೈರಲ್ ಮಾಡಿದವರು ಯಾರು ನೋಡಿ? ಸೋಷಿಯಲ್ ಮೀಡಿಯಾ ಅಂದ ಕೂಡಲೇ ಒಳ್ಳೇದಕ್ಕೆ ಯೂಸ್ ಮಾಡ್ಬೋದು. ಒಂದು ಮಹಿಳೆಗೆ ಟಾರ್ಗೆಟ್ ಮಾಡ್ಕೊಂಡು ಇಡೀ ಸಮುದಾಯ, ನಂಗೆ ನಿಮ್ಗೆ ಗೊತ್ತಿರ್ಬೋದು, ಬಂಧಿಸ್ಬೇಕು. ಯಾರಾದ್ರೂ ಒಬ್ಬ ಸಮುದಾಯದ ವ್ಯಕ್ತಿ, ರವಿ ಕಕ್ಕೆ ಪದವು, ಪ್ರತಿಭಾ ಕುಳಾಯಿ, 3-4 ಜನರಿಗೆ ಹಿರಿಯರಿಗೆ ನಾನು ಮಾತಾಡಿದ್ದೀನಿ. ಸಾಲ್ವ್ ಮಾಡ್ಕೊಳ್ಳಿ, ಇದು ಕ್ಲಾರಿಫಿಕೇಶನ್. ಮತ್ತೆ ಮತ್ತೆ ಕ್ಷಮೆ ಕೇಳಬೇಕಂದ್ರೆ ನನಗೂ ಒಂದು ಆತ್ಮಗೌರವ ಇದೆ. ಇಡೀ ಸಮುದಾಯನೇ ನನ್ನ ವಿರುದ್ಧ ಇಬ್ಬರಿಗೆ ಬಂದಿರೋದು ಈಗಿನ ವಿಡಿಯೋ ಅಲ್ಲ, ಹಳೆಯ ವಿಡಿಯೋ. ಹಳೆಯ ವಿಡಿಯೋವನ್ನು ವೈರಲ್ ಮಾಡಿರೋದು ಇವರು ಟಾರ್ಗೆಟ್. ಅದಕ್ಕೆ ಕೇಳಿದ್ದೀನಿ ನಾನು, ಯಾಕಂದ್ರೆ ತಪ್ಪು ಇಬ್ರು ಮಾಡಿದ ವ್ಯಕ್ತಿ ಇದಕ್ಕೆ ನಾನು ಸಮುದಾಯಕ್ಕೆ ಬೈಯೋದು ತಪ್ಪು. ಇಮಿಡಿಯೇಟ್ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಕ್ಕ ದೊಡ್ಡ ಇದು ತಪ್ಪಾಯ್ತು ಹೇಳಿದ್ರೆ ಖಂಡಿತ ನಾನು ಕ್ಷಮೆ ಕೇಳ್ತೀನಿ ತಮ್ಮ ಅಂತೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಹುಡುಕ್ಲಿಬೇಕಾದ ಇವರು ಮೇ ಬಿ ಇರೋದಿಲ್ಲ. ಯಾಕಂದ್ರೆ ಪ್ರಶಾಂತ್ ಮತ್ತು ನನ್ನ ನಡುವೆ ಇರೋ ವೈಯಕ್ತಿಕ ತುಂಬಾ ತೇಜಾವಧೆಗಳಾಗಿ ನಾನು ಕೆಲವು ವಿಡಿಯೋನ ಡಿಲೀಟ್ ಮಾಡಿದ್ದೀನಿ ನಮ್ಮ ಟೀಮ್ ಅವ್ರು ಹೇಳಿದ್ಮೇಲೆ ಬೇಡ ಅಂತ. ಯಾಕಂದ್ರೆ ಆ ಇಶ್ಯೂ ರಿಸಾಲ್ವ್ ಆಯ್ತು. ಪುತ್ತೂರಿನೊಬ್ಬರ ಲಾಯರ್ ಶೈಲಜಾ ಅಮರನಾಥ್ ನಮ್ಮಿಬ್ಬರ ನಡುವೆ ಮೊನ್ನೆನೂ ಮಾತಾಡಿಸಿ 3/4 ಗಂಟೆಯಲ್ಲಿ ನಮ್ಮಿಬ್ಬರ ನಡುವೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಆ ವ್ಯಕ್ತಿಗೂ ನಾನು ಇಂಡಿವಿಜುವಲಿ ಕ್ಷಮೆ ಕೇಳಿದ್ದೀನಿ. ಇಲ್ಲ, ಈಗ ಯಾಕೆ ಅದನ್ನ ವೈರಲ್ ಮಾಡ್ಬೇಕಿತ್ತು ಇವರು? ಇಡೀ ಸಮುದಾಯದವರು, ನಾನು ಹೇಳ್ತೀನಿ, ಸಮುದಾಯದವರಿಗೆ ಯಾಕೆ ನೀವು ಬೈತೀರಿ? ಇಡೀ ಸಮುದಾಯದವರು ಒಟ್ಟಾಗಿ ಒಂದು ಹೆಣ್ಣು ಮಗಳ ಮೇಲೆ, ನಾನೊಬ್ಳು ಹೆಣ್ಣು ಮಗಳು, ಏನೇ ಆಗಿರ್ಲಿ, ನನ್ನ ಜಾತಿ ಬಿಡಿ ಇದು ಬಿಡಿ, ಟಾರ್ಗೆಟ್ ಮಾಡಿ ಎಲ್ಲ ಸ್ಟೇಷನ್ ಅಲ್ಲಿ ಕೇಸ್ ಮಾಡಿ ಬಂಧಿಸಿ ಅಂತ. ನಂಗೆ ಆಂಟಿಸಿಪೇಟರ್ ಬೇಲ್ ತಗೊಳ್ಬೋದಿತ್ತು. ನಂಗೆ ನ್ಯೂಸ್ 3 ದಿವಸ ಮೊದಲು ಬಂದಿದೆ. ನಾನು ಪೊಲೀಸ್ ಸ್ಟೇಷನ್ಗೆ ನನ್ನ ಇದನ್ನ ಕೊಟ್ಟಿದ್ದೀನಿ. ಆದ್ರೆ ಒಂದೇ ಒಂದು ಹಠ ಇತ್ತು, ಬಂಧಿಸಿ ಅಂದ್ರೆ ಬಂಧಿಸ್ಲಿ. ಏನಾಯ್ತು? ನಾನು ಜೈಲೊಳಗೆ ಹೋದೆ, ಅಲ್ಲೊಂದು ಜೀವನ ನೋಡಿದೆ. ಅಲ್ಲಿ ತುಂಬಾ ಜನ ನಿರಪರಾಧಿಗಳಿದ್ದಾರೆ, ನನಗೆ ಅವರಿಗೂ ನ್ಯಾಯ ಕೊಡಿಸ್ಬೇಕಾಗಿದೆ. ಸೊ ಅಲ್ಲಿನ ಒಂದು ಜೀವನ ನಂಗೆ ನಾವು ಅಂದುಕೊಳ್ಳುವಂತ ಇದೇನಲ್ಲ. ಅಲ್ಲಿ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನಂಗೆ ಪೊಲೀಸ್ನವರು ಕೂಡ ಜೈಲಿನೊಳಗೆ ಕೂಡ ನನ್ನನ್ನು ಟ್ರೀಟ್ ಮಾಡಿದ್ದಾರೆ. ಹೋರಾಟಗಾರ್ತಿಯಾಗಿ, ಆರೋಪಿಯಾಗಿ ಯಾರು ಯಾವ ಪೊಲೀಸ್ ಸ್ಟೇಷನ್ ಅಲ್ಲೂ ನನ್ನನ್ನು ನೋಡಿಲ್ಲ. ಆ ಕಿಚ್ಚು ಮಾತ್ರ, ಹೋರಾಟದ ಕಿಚ್ಚು ಮಾತ್ರ, ನಾನು ಸೌಜನ್ಯ ವಿಚಾರಕ್ಕೆ ಬಂದಿದ್ದು ಹೌದು, ಅದು ಕೊನೆಯ ತನಕ ಇರುತ್ತೆ. ನಾನು ಬರುವಾಗ SIಗೂ ಹೇಳಿದ್ದೀನಿ, ಸರ್, ಮನಸ್ಸಿನೊಳಗಿನ ದ್ವೇಷ ಹೋಗಲ್ಲ. ಒಂದು ಹೆಣ್ಣು ಮಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕವಾಗಿ ನಿಂದನೆ ಮಾಡಿದ್ದಾರೆ. ಗೊತ್ತಿದೆ ನಿಮ್ಗೆ, ಆ ಕಮೆಂಟ್ಗಳು ನೋಡ್ಬೋದು ನನ್ನ ಯೂಟ್ಯೂಬ್ಗೆ ಈಗಲೂ ಬರುವ ಕಮೆಂಟ್ಗಳು. ಆ ಕಿಚ್ಚು ನನ್ನಲ್ಲಿ ಯಾವತ್ತೂ ಇದೆ. ಮತ್ತೆ ಇವತ್ತಿನ ವಿಷಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಎನ್ನೋದು ಮಂಗಳೂರು ಕೋರ್ಟಲ್ಲಿ ಅಲ್ಲಿ ಕಾನೂನಾತ್ಮಕವಾಗಿ ನಡೀತದೆ. ಮುಂದೆ ನೀವಂತೂ ಇದರ ವಿಚಾರವಾಗಿ ಕ್ಷಮೆ ಕೇಳುವಂಥದ್ದು ಏನೂ ಇಲ್ಲ, ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ. ಕ್ಲಾರಿಫಿಕೇಶನ್ ವಿಡಿಯೋ ಹಲವಾರು ನನ್ನ ಯೂಟ್ಯೂಬ್ ಅಲ್ಲಿ ಇದೆ. ಯಾಕಂದ್ರೆ ನನಗೆ ಒಂದು ಈಗ ದ್ವೇಷ ಇರುವುದು, ಇಡೀ ಸಮುದಾಯದವರು ಒಂದು ಹೆಣ್ಣು ಮಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಮತ್ತೆ 3 ವರ್ಷ ಹಿಂದೆನೂ ಈ ಸಮುದಾಯದವರು ನನ್ನ ಹಿಂದೆ ತಿರುಗಿ ಬಿದ್ದಿದ್ದು. ಆವಾಗ ನಂಗೆ ಇಲ್ಲಿ ಬಿಲ್ಲವ ಸಮುದಾಯದವರು, ಯಾಕಂದ್ರೆ ಸೌಜನ್ಯ ವಿಚಾರವಾಗಿ ಒಂದು ಟ್ಯಾಬ್ಲೋ ಕುದ್ರೋಳಿ ದಸರಾದಲ್ಲಿ ಬ್ಯಾನ್ ಮಾಡಿದ್ರು. ನಾನು ಅದಕ್ಕೆ ಬಂದಿದ್ದೆ, ಆ ಸೌಜನ್ಯ ಟ್ಯಾಬ್ಲೋಗೋಸ್ಕರನೇ ಬಂದಿದ್ದೆ. ಆ ನಂತರ ನಾನು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಲ್ಲ, ಧರ್ಮಸ್ಥಳ ಮಂಜುನಾಥ ಕ್ಷೇತ್ರಕ್ಕೂ ಹೋಗಲ್ಲ ನಾನು. ಯಾಕಂದ್ರೆ ಆವಾಗ 1 ತಿಂಗಳು, ಆಗ ನನ್ನ ಜೊತೆ ಬಿಲ್ಲವರು ಇದ್ರು, ಸೌಜನ್ಯ ಪರ ಹೋರಾಟಗಾರರು. ಅದು 1 ತಿಂಗಳಲ್ಲಿ ಅಲ್ಲಿ ಕ್ಲೋಸ್ ಆಗಿತ್ತು. ಆವಾಗ ತುಂಬಾ ವಿಡಿಯೋ ಮಾಡಿದ್ದೆ ನಾನು ಈ ಸಮುದಾಯದವರ ವಿರುದ್ಧ. ಈಗಲೂ ನನಗೆ ಪದ್ಮರಾಜ್ ಪೂಜಾರಿ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ, ಯಾಕೆ ಸೌಜನ್ಯ ಟ್ಯಾಬ್ಲ್ ಅಲ್ಲಿ ಬ್ಯಾನ್ ಆಯಿತು ಅಂತ. ನೋಡಿ, ಇಲ್ಲಿ ಏನಾಗ್ತಿದೆ ಗೊತ್ತಾ? ಈ ಹೋರಾಟದಲ್ಲಿ ಹಿಂದೂಗಳು ಡಿವೈಡ್ ಆಗಿದ್ದಾರೆ. ಜೈನರ ವಿರುದ್ಧ ಹೋರಾಟ ಅಂತಲ್ಲ, ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಇಡೀ ಸಮಾಜ, ಅವಳು ಹಿಂದೂ ಹೆಣ್ಣು ಮಗಳು, ಯಾವುದೇ ಇರಲಿ, ಜಾತಿ ಬೇಡ, ಧರ್ಮ ಬೇಡ, ಹೆಣ್ಣು ಮಗಳ ಪರವಾಗಿ ನ್ಯಾಯಕ್ಕೆ ಇಡೀ ದಕ್ಷಿಣ ಕನ್ನಡದವರು ಒಗ್ಗಟ್ಟಾಗಿ ನಿಲ್ತಿದ್ರೆ ಸಾಕಿತ್ತು ನಮ್ಗೆ. ನಾನು ಯಾರು ಅಂತ ಹೇಳುದಿಲ್ಲ, ಟಾರ್ಗೆಟ್ ಮಾಡಿ ಈಗ ಯಾರು ಅಂತ ಹೇಳಲ್ಲ, ಕೊಂದವರು ಯಾರು ಅಂತ ನಾವು ಮಹಿಳಾ ಸಮಾವೇಶದಲ್ಲಿ ನಾನು ಭಾಗಿಯಾಗಿದ್ದೀನಿ. ಯಾರು ಅಂತ ನಾನು ಈಗಲೂ ಕೇಳ್ತಾ ಇದ್ದೀನಿ, ಆ ಒಂದು ಹೆಣ್ಣು ಮಗಳಿಗೆ ಹೇಗೆ ಅನ್ಯಾಯ ಆಗಿತ್ತು ಅಂತ. ಮತ್ತೆ ಒಂದು ಹೇಳ್ತೀನಿ ಮೇಡಮ್, ನಾನು ಜೈಲೊಳಗೆ ಹೋಗೋಗ್ಲು ನಾನು ಒಂದೇ ವಿಚಾರಕ್ಕೆ ಇದು ಮಾಡೋದು, ಆ ಹುಡುಗಿಗೆ ಕೊಟ್ಟ ನೋವಿನಷ್ಟು ದೊಡ್ಡದಲ್ಲ ನಂಗೆ ಬಂದ ಕಷ್ಟ. ಎದುರಿಸ್ತೀನಿ, ಹೋರಾಡ್ತೀನಿ. ನಾನು ಆಕ್ಚುಲಿ 1 ವೀಕ್ ಸಿಮ್ ಇದು ಮಾಡಿರ್ಲಿಲ್ಲ, ಬಂದ್ಮೇಲೆನೂ ಸಿಮ್ ಆನ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ನನ್ನ ಮನೆಯವರು.
ಬೇರೆ ಒಂದು ಬೇಸಿಕ್ ಹ್ಯಾಂಡ್ಸೆಟ್ ಕೊಟ್ಟು ಒಂದು ಇದು ಕೊಟ್ಟು ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ನಿಮ್ಗೆ ಗೊತ್ತಿರ್ಬೋದು ಗೂಗಲ್ ಪೇ ಅಂತ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಲೇಬೇಕಾಯ್ತು. ನಿನ್ನೆ ಕೆಲವೊಂದು ವಾಟ್ಸಪ್ ಕಮ್ಯುನಿಕೇಶನ್ ಇನ್ಸ್ಟಾಲ್ ಮಾಡಿದ ಕೂಡಲೇ ಕರೆಗಳು ಸ್ಟಾರ್ಟ್ ಆಯಿತು. ಯಾವ ಕರೆಗಳನ್ನು ಸೌಜನ್ಯ ಹೋರಾಟಗಾರರಾಗಲಿ ಧರ್ಮಸ್ಥಳ ಗ್ಯಾಂಗಿನವರಾಗಲಿ ಅವರು ನನ್ನ ಸಪೋರ್ಟಿಗೆ ನಿಂತಿದ್ದು ಒಂದು ಟೈಮಲ್ಲಿ. ಯಾರ ಕರೆಗಳನ್ನು ನನ್ನ ಫ್ಯಾಮಿಲಿ ಬಿಟ್ಟು ಯಾರ ಕರೆಗಳನ್ನು ಎತ್ತುತ್ತಾ ಇಲ್ಲ. ಯಾಕಂದ್ರೆ ಮಾತಾಡಿದ್ರೆ ಮತ್ತೆ ವಿಷಯ ದೊಡ್ಡದಾಗುತ್ತೆ. ಐ ವಾಂಟ್ ಟು ಕ್ಲೋಸ್ ದಿಸ್ ಮ್ಯಾಟರ್. ಬಟ್ ಕ್ಷಮೆ ಯಾವತ್ತು ಕೇಳಲ್ಲ. ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಇಷ್ಟೆಲ್ಲ ನಿಮ್ಮ ವಿರುದ್ಧವಾಗಿ ನಿಂದನೆ ಏನೊಂದು ಆಗ್ತಾ ಇದೆ, ನಿಮ್ಮ ಫ್ಯಾಮಿಲಿಯವರು ಹೇಗೆ ನಿಂತಿದ್ದಾರೆ? ಫ್ಯಾಮಿಲಿ ಅವರು ಖಂಡಿತ ಕಷ್ಟ ಕಾಲದಲ್ಲಿ ಸಪೋರ್ಟ್ ಮಾಡಿಯೇ ಬರ್ತಾರೆ. ರಕ್ತ ಸಂಬಂಧ ಅವರೇ ಮುಂದೆ ಬಂದು ನಿಂತು ನಾನು ಆಕ್ಚುಲಿ ನಂಗೆ ಬರೋ ಉದ್ದೇಶನೇ ಇರಲಿಲ್ಲ. 14 ದಿವಸ ಇರ್ತೀನಿ, ಯಾವ ಕಾರಣಕ್ಕೂ ಬರಬೇಡಿ ಅಂತ ನಂಗೆ ಹೇಳಿದೆ. ಯಾಕಂದ್ರೆ ನಾನು ಬೇಲ್ ಕೂಡ ರೆಡಿ ಮಾಡಿರಲಿಲ್ಲ. ಕಾನೂನಾತ್ಮಕವಾಗಿ ಗೊತ್ತಿದ್ದು ನಾನು ರೆಡಿ ಮಾಡಿಲ್ಲ. ನಂಗೆ ಒಳಗೆ ಹೋಗ್ಬೇಕು ಅಂತ 15 days ಐ ನೀಡೆಡ್ ರೆಸ್ಟ್. ನನ್ನ ಫೇಸ್ಬುಕ್ ಪೋಸ್ಟ್ ನೋಡಿದ್ರೆ ಈಗಲೂ ಇದೆ, ನಿಮ್ಗೆ ಗೊತ್ತಾಗುತ್ತೆ. ನಾನು ಎಲ್ಲ ಮೆಂಟಲಿ ಪ್ರಿಪೇರ್ ಆಗಿಯೇ ಬಂದಿರೋದು. 15 ದಿವಸ ನಂಗೆ ಅದರೊಳಗಿನ ಜೀವನ ನೋಡ್ಬೇಕಿತ್ತು ಅಂತ. ಬಟ್ ನಮ್ಮ ಮನೆಯವರು ಬಿಡ್ಬೇಕಲ್ಲ, ಅವರು ಬಿಡಿಸ್ಕೊಂಡು ಬಂದ್ರು ಅಷ್ಟೇ. ಅಡ್ವೊಕೇಟ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಮಹಿಳೆಗೆ ಗೌರವಯುತವಾಗಿ ನಡ್ಕೊಂಡಿದ್ದಾರೆ. ಆಕ್ಚುಲಿ ಬಂಧನ ಮಾಡಿ ಪಬ್ಲಿಸಿಟಿ ಮಾಡೋ ಉದ್ದೇಶ ಅವರಿಗಿರಲಿಲ್ಲ, ಬಟ್ ನಾನೇ ಅದನ್ನ ರೆಕಾರ್ಡ್ ಮಾಡಿದ್ದೆ. ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಆಗೋ ಪ್ರತಿಯೊಂದು ಇನ್ಸಿಡೆಂಟ್ ನಂಗೊಂದು ಈ ಅನುಭವ ಆಗಿದೆ ಅಂತ ಪೊಲೀಸರು ತುಂಬಾ ಗೌರವಯುತವಾಗಿ ನೋಡ್ಕೊಂಡಿದ್ದಾರೆ. ನನಗೆ ನನ್ನ ಪರವಾಗಿ ವಾದ ಮಂಡಿಸಿದ ಇಬ್ರು ವಕೀಲರಿಗೂ, ಎಸ್ಪೆಷಲಿ ಉಡುಪಿಯಲ್ಲಿ ನನ್ನ ಜೊತೆಗೆ ಹೋರಾಟದಲ್ಲಿ ಅಂಬಿಕಾ ವಿ ಪ್ರಭು ಅವರ ಟೀಮ್ನ ಸದಸ್ಯರಾದ ಅನು ಮಲ್ಲಿಕ್ ಮತ್ತು ನಿತೀಶ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಸ್ಟ್ರಾಂಗ್ ರಿಜೆಕ್ಷನ್ ಇತ್ತು ನನಗೆ ಕೋರ್ಟಲ್ಲಿ. ನನಗೆ ಸರ್ಪ್ರೈಸಸ್, ಒಂದು ಸಾಧಾರಣ ಮಹಿಳೆಗೆ ಬೇಲ್ ಕೊಡಬಾರ್ದು ಅಂತ ಇಡೀ ಕೋರ್ಟ್ ಹಾಲಲ್ಲಿ ಅಡ್ವೊಕೇಟ್ಸ್ ಇದ್ರು ರಿಜೆಕ್ಷನ್ ಮಾಡಿ. ನಂಗೆ ಇಷ್ಟೆಲ್ಲ ಇದು ಮಾಡ್ತಾರಾ ಅಂದ್ರೆ, ಬಾರ್ ಕೌನ್ಸಿಲ್ ನಂಗೆ ತಿಳಿದ ಪ್ರಕಾರ ಮೀಟಿಂಗ್ ಆಗಿತ್ತಂತ ಅನಿತನ ಪರ ಯಾರು ವಕಾಲತ್ತು ಹಾಕಬಾರ್ದು ಅಂತ ಇಬ್ರು ಯುವಕರು ಮುಂದೆ ನಿಂತು, ಅದು ನನ್ನ ಧರ್ಮದವರಲ್ಲ ಅನ್ಯ ಧರ್ಮದವರೇ, ಅವರಿಗೂ ಯಾಕಂದ್ರೆ ಮೇ ಬಿ ಹಿಂದೂಗಳು ಯಾರು ತಗೊಳ್ಬಾರ್ದು ಅವಳ ವಕಾಲತ್ತು ಅಂತ. ಮತ್ತೆ ಅವರ ಸಮುದಾಯದ ಒಬ್ಬ ವ್ಯಕ್ತಿ ನನ್ನ ಪರ ನಿಂತ್ಕೊಂಡು ವಾದ ಮಾಡಿ, ಅದಕ್ಕೋಸ್ಕರ ನೀವು ಅವರನ್ನ ಆ ಒಂದು ವಿಡಿಯೋದಲ್ಲಿ ಮುಸ್ಲಿಂ ಇಲ್ಲ ಮುಸ್ಲಿಂಗೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ನನ್ನ ಇಂಟೆನ್ಷನ್ ಆಗಿರ್ಲಿಲ್ಲ. ಹಿಂದೂ ಕಮ್ಯುನಿಟಿ ನನ್ನ ವಿರುದ್ಧ ನಿಂತ ಕಾರಣ, ಮತ್ತೆ ನಾನೊಂದು ಮುಸ್ಲಿಂ ಸಮುದಾಯದ ನಡುವೆನೆ ಕಾಸರಗೋಡಲ್ಲಿ ನಿಂತವಳು. ನಮ್ಗೆ ಇಲ್ಲಿವರೆಗಿಂದ ಆ ಧರ್ಮದಿಂದ ಒಂದು ಬಾಂಧವ್ಯ ತರ ಒಳ್ಳೇದಿತ್ತು ನಮ್ದು. ಹಿಂದೂ ಮುಸ್ಲಿಂ ಗಲಾಟೆ ಆಗಿರ್ಲಿಲ್ಲ. ಸೊ ನನಗನಿಸಿದ್ದು ತುಂಬಾ ಸಲ ನಮ್ಮ ಹಿಂದೂಗಳಿಂದ ಮುಸ್ಲಿಂ ಸಮಾಜದವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಾವಿಷ್ಟು ಗ್ರೋ ಆಗ್ಲಿಕ್ಕೂ ಕಾರಣ ಅವರು. ನಂಗೆ ತುಂಬಾ ಕೊಲೀಗ್ಸ್ ಎಲ್ಲ ಇದ್ದಾರೆ. ಹಾಗಂತ ನಾನು ಇಂಟೆನ್ಷನ್ ಅಲ್ಲಿ ಹೇಳಿದಲ್ಲ. ಹಿಂದೂಗಳು ನನಗೆ ಸಹಾಯ ಬರದಿದೆ, ಮುಸ್ಲಿಮರನ್ನು ಕರಿತೀನಿ ಅಂತ ಹೇಳಿದ್ರು ಅಷ್ಟೇ. ಗಲಾಟೆ ಮಾಡಿಸುವ ಉದ್ದೇಶ ನನಗಿಲ್ಲ. ನಾನೊಂದು ವೃತ್ತಿಯಲ್ಲಿ ಒಳ್ಳೆ ಅಧ್ಯಾಪಕಿಯಾಗಿ 7 ವರ್ಷ ಕೆಲಸ ಮಾಡಿದವಳು. ನಿಮ್ಗೆ ಗೊತ್ತಿರ್ಬೋದು, ಸಮಾಜಕ್ಕೋಸ್ಕರ ಒಳ್ಳೇದು ಮಾಡ್ಬೇಕಂತಲೇ ಬಂದಿದ್ದು. ನಾನು ಮಾಡೋದು ಮತ್ತು ಸಮಾಜ ನೋಡೋ ರೀತಿ ವ್ಯತ್ಯಾಸ ಆಗಿದೆ ಅಷ್ಟೇ. ನಾನೇ ಮಾಡಿದ್ದು, ಪೊಲೀಸರಿಗೆ ಕಾಲ್ ಮಾಡಿದ. ನಾನು ಪೊಲೀಸರಿಗೆ ಕಾಲ್ ಮಾಡಿದ ವಿಚಾರ ಕೇಳ್ತಾ ಇದ್ದೀರಾ? ಅಲ್ಲ, ನಾನು ಅವರು ಬಂದಾಗ ಮಾತಾಡಿದೆ. ಫೋನಲ್ಲಿ ನಾನೇ ಮಾತಾಡಿದ್ದೆ. ಆಕ್ಚುಲಿ ಇದೇ ವ್ಯಕ್ತಿ ಶ್ರೀನಾಥ್ ಶೆಟ್ಟಿಯ ವಿರುದ್ಧ ಇದೇ ಸ್ಟೇಷನ್ ಅಲ್ಲಿ ನನ್ನ ಅಕ್ಕ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ಲು ಮಾರ್ಚ್ ತಿಂಗಳಲ್ಲಿ. ತುಂಬಾ ಅವಳು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡೋಳು. ತುಂಬಾ ಒತ್ತಡ ನನಗೋಸ್ಕರ ಬಂದು ಅವಳಿಗೆ ಒಂದು ಥ್ರೆಟ್ ಮೆಸೇಜ್ ಬಂದಿತ್ತು, ನಿಮ್ಮ ತಂಗಿಯನ್ನ 48 hours ಅಲ್ಲಿ ಪೆಟ್ರೋಲ್ ಹಾಕಿ ಸುಡ್ತೀನಿ ಅಂತ. ಆ ರೆಕಾರ್ಡ್ ಇಟ್ಕೊಂಡು ಇಮಿಡಿಯೇಟ್ ನನ್ನ ಅಕ್ಕ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದು ನಾನು ಇದ್ದೆ. FIR ಆಗಿದೆ ಅದು. ಆ ವೈಯಕ್ತಿಕ ದ್ವೇಷದಲ್ಲಿ ಇವನು ಮಾಡಿರೋದು ಇದು. ನಾನು ಒಂದೇ ಕೇಳಿದ್ದು ಪೊಲೀಸ್ನವರಿಗೆ, ಒಂದು ಹೆಣ್ಣಿನ ಥ್ರೆಟ್ ಇದೆ, ಇಲ್ಲಿವರೆಗೆ ಅದರ ಅಪ್ಡೇಟ್ ನಮಗಿಲ್ಲ. ನಾನು ಫಾಲೋ ಅಪ್ ಮಾಡಿಲ್ಲ, ಯಾಕಂದ್ರೆ ಪೊಲೀಸರಿಗೆ ಅವರದ್ದು ಇದಿರುತ್ತೆ, ಅವನ್ನ ನಾನು ಏನು ಮಾಡಲ್ಲ ಅಂತ ನಂಗೆ ಗೊತ್ತಿತ್ತು. ಸೊ ಅದು ಮುಖ್ಯನ, ಜಾತಿನಿಂದ ನನಗೆ ನೀವು ಅಲ್ಲಿಂದ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ರಿ. ಸೊ ಒಂದು ಹೆಣ್ಣಿನ ಪ್ರಾಣಕ್ಕೆ ನೀವು ಕ್ವಶನ್ ಮಾಡಿಲ್ಲ. ಆ ಆಕ್ರೋಶ ಸಹಜವಾಗಿ ನನ್ನಲ್ಲಿದೆ. ತುಂಬಾ ವಿಷಯದಲ್ಲಿ ನನಗೆ ಪೊಲೀಸರ ಮೇಲೆ ಅವ್ರು ಹೇಳಿದ್ರು, ನಮ್ಗೆ ಒತ್ತಡ ಇದೆ, ಏನು ಮಾಡ್ಲಿಕ್ಕೆ ಆಗಲ್ಲ, ದೇ ಆರ್ ಹೆಲ್ಪ್ಲೆಸ್. ಸೊ ನಾನು ಅವರನ್ನು ಗೌರವಿಸ್ತೇನೆ. ಯಾಕಂದ್ರೆ ನಂಗೆ ತುಂಬಾ ಗೌರವ ಕೊಟ್ಟಿದ್ದಾರೆ. ನನ್ನ ಅಕ್ಕನಿಗೂ ಸ್ಟೇಷನ್ಗೆ ಓಡಾಡುಗೆಲ್ಲ ತುಂಬಾ ಗೌರವ ಕೊಟ್ಟಿದ್ದಾರೆ. ಸೊ ಪೊಲೀಸರ ಮೇಲೆ ವೈಯಕ್ತಿಕ ದ್ವೇಷ ಏನಿಲ್ಲ, ಬಟ್ ಆಕ್ರೋಶ ಇದೆ ಅಲ್ಲ ಡಿಪಾರ್ಟ್ಮೆಂಟ್ನವರು. ಮತ್ತೆ ನಾನು ಸಣ್ಣ ಸಣ್ಣ ವಿಚಾರಕ್ಕೆ ಇಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋದು ನಮ್ಗೆ ತುಂಬಾ ಕಾಟ ಕೊಟ್ಟಿದ್ದಾರೆ ಹೋರಾಟದಲ್ಲಿ. ಇಲ್ಲ ಅದು ಇಲ್ಲ ಆ ಇಂಟೆನ್ಷನ್ ನನಗಿರ್ಲಿಲ್ಲ. ಬಂದ್ರೆ ಏನಾಗುತ್ತೆ, ಸಪೋಸ್ ನಾನು ಮುಸ್ಲಿಮ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಬಿಟ್ರೆ ನಾನು ಕರೆದಾಗ ಬರುವವರು ಅವರಲ್ಲ. ಯಾಕಂದ್ರೆ ದಕ್ಷಿಣ ಕನ್ನಡ ತುಂಬಾ ಕಮ್ಯುನಲ್ ಇಶ್ಯೂ ಆದ ವಿಷಯ ಅಂತ ವಿಷಯಕ್ಕೆ ಬರುವುದಿಲ್ಲ ಅವರು. ಬಟ್ ಆ ಮಾತಿನ ಬರದಲ್ಲಿ ಅದು ಬಂತು. ಬಟ್ ಅಂತ ಇಂಟೆನ್ಷನ್ ಯಾವುದು ನನಗಿರ್ಲಿಲ್ಲ. ಬಟ್ ಬಂದ್ರೆ ಏನಾಗುತ್ತೆ, ಇದಲ್ಲ ಬೇರೆ ಇಶ್ಯೂಗೂ ನಿಮ್ಗೆ ಗೊತ್ತಿದೆ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗೋದು. ಬಟ್ ನನಗೆ ಅದರ ಉದ್ದೇಶ, ಯಾಕಂದ್ರೆ ಸೌಜನ್ಯ ಹೋರಾಟಗಾರರಲ್ಲಿ ಬಹಳಷ್ಟು ಜನ ಮುಸ್ಲಿಮರಿದ್ದಾರೆ. ಸೊ ಒಂದು ಟೀಮ್ ತರ ನಾವು ವರ್ಕ್. ಹಿಂದೂ ಮುಸ್ಲಿಂ ನಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಏನಿಲ್ಲ. ಹೋರಾಟ ಒಂದು ಹೆಣ್ಣಿಗೋಸ್ಕರ ಅಂತ ತುಂಬಾ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿಗಳಿದ್ದಾರೆ ನಮ್ಮ ಜೊತೆ. ಒಳ್ಳೆ ಬಾಂಧವ್ಯ ನಂಗೂ ಇದೆ ಅವರಿಗೂ. ಬಟ್ ಗಲಾಟೆ ಮಾಡುವ ಇಂಟೆನ್ಷನ್ ಇರಲಿಲ್ಲ. ಬಟ್ ಹಿಂದೂಗಳು ನನ್ನ ಸಮಾಜದ ಒಂದು ಇಡೀ ಕಮ್ಯುನಿಟಿ ಹಿಂದೂಗಳೇ ತಿರುಗಿ ಬಿದ್ದಾಗ ನನಗೊಂದು ಕ್ವಶನ್ ಇದೆ ಈಗಲೂ, ಯಾಕೆ ಮುಸ್ಲಿಮರನ್ನು ದ್ವೇಷ ಮಾಡ್ತೀರಿ? ಯಾಕೆ ಕೋಮು ಸಾಮರಸ್ಯ ಯಾಕೆ ಬಿಲ್ಡ್ ಮಾಡಬಾರ್ದು? ಯಾಕೆ ದ್ವೇಷ ಮಾಡ್ತೀರಿ? ತುಂಬಾ ಇದೆ ನನಗೆ. ಅವರೇನು ರಕ್ಷಸರಲ್ಲ, ನಮ್ಮನ್ನು ಏನು ಮಾಡುವುದೂ ಇಲ್ಲ. ಅವರ ತಂಟೆಗೆ ಹೋಗೋದಿಲ್ಲ, ಅವ್ರು ನಮ್ಮ ಸುದ್ದಿಗೆ ಬರುವುದೂ ಇಲ್ಲ. ಅವರಲ್ಲಿ ಯೂನಿಟ್ ಇದೆ, ಹಿಂದೂಗಳಲ್ಲಿ ಯಾಕೆ ಯೂನಿಟ್ ಇಲ್ಲ?
ಮುಸ್ಲಿಂ ಸಮುದಾಯದಲ್ಲಿ ಯೂನಿಟಿ ಇದೆ. ಈಗ ನನ್ನ ಬದಲು ಒಂದು ಮುಸ್ಲಿಂ ಮಹಿಳೆ ಆಗಿದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ ಆಗಿದ್ರೆ, ಇಡೀ ಮುಸ್ಲಿಂ ಸಮುದಾಯ ಅವ್ರ ಜೊತೆ ಆ ಹೆಣ್ಣಿನ ಪರ ನಿಲ್ತಿತ್ತು. ಹಿಂದೂಗಳೇನು ಮಾಡಿದ್ರು? ನನ್ನನ್ನು ನೀವು ನೋಡಿರ್ಬೋದು, ನನ್ನ ಕಮೆಂಟ್ಗಳು ಯೂಟ್ಯೂಬಲ್ಲಿ ಈಗಲೂ ನನಗೆ ಬರುವ ಕಮೆಂಟ್ಗಳು ನೋಡಿರ್ಬೋದು, ತೇಜೋವಧೆ ಮಾಡ್ಕೊಂಡು. ಇದೇ ಘಟನೆ ಸ್ವಲ್ಪ ಸಮಯ ಮೊದಲು ಒಂದು ಹಿಂದೂ ಮಹಿಳೆಗೆ ಆಗಿತ್ತು. ಶೀಸ್ ಲಕ್ಷ್ಮೀಜಿ ಪ್ರಸಾದ್ ಅನ್ನೋರ ವಿರುದ್ಧ. ಶಿ ಟ್ರೈ ಟು ಸುಯಿಸೈಡ್ ಆಲ್ಸೋ, ಸೋಷಿಯಲ್ ಮೀಡಿಯಾ ಅಟ್ಯಾಕ್. ಬಟ್ ಐ ವಾಸ್ ಸ್ಟ್ರಾಂಗ್, ನಾನು ಇನ್ನೂ ಬದುಕಿದ್ದೀನಿ. ಅಂದ್ರೆ ಅಂಥ ಘಟನೆಗಳಾಗತ್ತೆ ಸೋಷಿಯಲ್ ಮೀಡಿಯಾ. ನೀವು ಒಂದು ಹೆಣ್ಣಿಗೆ ಮಾತಾಡುವಾಗ ತುಂಬ ಗೌರವ ಕೊಡದಿದ್ರೂ ಪರವಾಗಿಲ್ಲ, ನಿಂದನೆ ಮಾಡುವಂಥ ವಿಷಯಗಳು ಬೇಡ. ಯಾಕಂದ್ರೆ ನಾನು ಸತ್ಯ ನ್ಯಾಯ ಧರ್ಮದಲ್ಲಿ ಬದುಕಿದ ವ್ಯಕ್ತಿ. ನಾನು ನನಗೆ ಧೈರ್ಯ ಇದ್ರಿಂದ ಇಲ್ಲಿ ಬದುಕಿದ್ದೀನಿ. ಇಲ್ಲಂದ್ರೆ 3 years ಇಂದ ನಂದಾದ ಸೋಷಿಯಲ್ ಮೀಡಿಯಾ ಅಟ್ಯಾಕಲ್ಲಿ ನನ್ನ ಮನೆಯವರೇ ಹೇಳ್ತಾರೆ, ಅಕ್ಕನವರು ನಿನ್ನ ಪರ ಜಾಗದಲ್ಲಿ ನಾನಿದ್ರೆ ಯಾವತ್ತೇ ಸೂಸೈಡ್ ಮಾಡ್ಕೋತೀವಿ ಅಂತ. ಬಟ್ ಒಂದು ಹೋರಾಟಕ್ಕೆ ಬರುವಾಗ ಅದಕ್ಕೊಂದು ಶಕ್ತಿ ದೇವರು ಕೊಟ್ಟಿರ್ತಾನೆ. ಇನ್ನು ಮುಂದೆನೂ ನಾನು ನನ್ನ ವಾಯ್ಸ್ ರೈಸ್ ಮಾಡ್ತಾನೆ ಇರ್ತೀನಿ ಮಹಿಳೆಯರಿಗೋಸ್ಕರ. ಯಾಕಂದ್ರೆ ಗಂಡಸರು ಹೇಗಾದ್ರೆ ಎಸ್ಕೇಪ್ ಹೊರಗೆ ಬರ್ತಾರೆ. ಒಂದು ಮಹಿಳೆಗೆ ನಿಮ್ಗೆ ಗೊತ್ತಿರ್ಬೋದು, ತೇಜೋವಧೆ ಆದರೆ ಎಲ್ಲ ಟೈಮಲ್ಲಿ ಅವಳಿಗೆ ಸಹಿಸುವ ಶಕ್ತಿ ಇರಲ್ಲ. ಹೋರಾಟದಲ್ಲಿ ಆಕ್ಟಿವ್ ಆಗಿದ್ದೀನಿ. ಟೀಮ್ ರೋಡಿ ಪರ ಇಲ್ಲ, ಯಾಕಂದ್ರೆ ನನಗೆ ಅಗತ್ಯದ ಕಾಲದಲ್ಲಿ ಅವರು ಸಹಾಯಕ್ಕೆ ಬಂದಿಲ್ಲ. ಸೊ ಒಂದು ಹೋರಾಟ ಅಂದಮೇಲೆ ಹೋರಾಟಗಾರರು ಒಂದು ಮಹಿಳೆಗೆ ಅನ್ಯಾಯ ಆದಾಗ ಜೊತೆಗೆ ನಿಂತ್ಕೋಬೇಕು. ಸೇಮ್ ಟೀಮ್ನವರು ಟಾರ್ಗೆಟ್ ಮಾಡಿರು ನಾನು, ಒಂದು 5 members. ನಾನು ಇದೇ ವಿಷಯವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಚರ್ಚೆ ಮಾಡಲು ನನಗೆ ಅದು ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾರೆ ಈ ಹಿಂದೆ ಪ್ರಶಾಂತ್ ವಿಚಾರದಲ್ಲಿ ಆಗಿ. ಸೊ ಅದು ತುಂಬಾ ಬೇಜಾರಾಯ್ತು ನನಗೆ. ಒಂದು ಟೀಮಲ್ಲಿ ಇಟ್ಕೊಂಡು ಅದು ಮೊದಲು ನಾನು ಸ್ಟಾರ್ಟಿಂಗ್ ಬಂದಿದ್ದೆ ನನ್ನದು ಏಕಾಂಗಿ ಹೋರಾಟ, ನಾನು ಯಾವ ಟೀಮಿಗೂ ಸೇರಲ್ಲ ಅಂತ. ಮತ್ತೆ ಈ ಟೀಮ್ನವರೇ ನನಗೆ ಸ್ವಲ್ಪ ಡೆಲ್ಲಿ ಸಮಾವೇಶದ ಟೈಮಲ್ಲೆಲ್ಲ ಕರೆದ್ರು, ನಾನು ಇವರ ಪರ ಇದ್ದೀನಿ ಅಂತ. ಅದೇ ನಂದು ಏಕಾಂಗಿ ಹೋರಾಟ. ತುಂಬಾ ಜನ ವಾಯ್ಸ್ ರೈಸ್ ಮಾಡ್ತಿದ್ದಾರೆ, ಯಾವ ಟೀಮನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಸೊ ಇತ್ತೀಚೆಗೆ ನಮ್ಮ ಮಹಿಳಾ ಸಮಾವೇಶದಲ್ಲಿ ನನಗೆ ತುಂಬಾ ಇದಿತ್ತು, ನಿಮ್ಗೆ ಗೊತ್ತಿರ್ಬೋದು ಮಹಿಳಾ ಕೊಂದವರು ಯಾರು ಅಂತ. ಆಕ್ಚುಲಿ ದಟ್ ವಾಸ್ ದ ಕರೆಕ್ಟ್ ಪಾಯಿಂಟ್. ನಾವು ಯಾರನ್ನು ಟಾರ್ಗೆಟ್ ಮಾಡಬೇಕಾದ ಅಗತ್ಯ ಇಲ್ಲ, ಅದು ನಾನು ರಿಯಲೈಸ್ ಮಾಡಿದ್ದೀನಿ. ನಾವು ಸುಮ್ಮನೆ ಒಂದು ಕ್ಷೇತ್ರದ ಅಧಿಕಾರಿಯನ್ನ ಟಾರ್ಗೆಟ್ ಮಾಡಿದ್ದೀವಿ. ಸೊ ಅದಕ್ಕೆ ನನಗೆ ರಿಪೆಂಟ್ ಇದೆ, ಮಾಡಬಾರ್ದಿತ್ತು. ಸರ್ಕಾರ ಇದೆ, ಕಾನೂನು ಇದೆ, ಹುಡುಕ್ಲಿ ಅತ್ಯಾಚಾರಿಗಳು ಯಾರು ಅಂತ. ಯಾರಾದರೂ ಅವರಿಗೆ ಶಿಕ್ಷೆ ಆಗಲಿ, ಅದು ಸಂತೋಷವಾಗಿರಲಿ, ಅವರೇನು ನಮ್ಮ ಸಂಬಂಧಿಕಲ್ಲ, ಶಿಕ್ಷೆ ಆಗಲೇಬೇಕು. ಅತ್ಯಾಚಾರಿ ಯಾರು ಅಂತ ಅದು ಡಿಪಾರ್ಟ್ಮೆಂಟ್ ಆಫ್ ದ ಪೊಲೀಸ್. ಅಲ್ಲಿ ನನಗೆ ಪೊಲೀಸರ ಮೇಲೆ ದ್ವೇಷ ಇದೆ. ಪೊಲೀಸರು ಎವಿಡೆನ್ಸ್ ಕರೆಕ್ಟ್ ಟೈಮಲ್ಲಿ ಕಲೆಕ್ಟ್ ಮಾಡಿದ ಕಾರಣ ಅಲ್ಲಿಂದ ನಂಗೊಂದು ಆಕ್ರೋಶ ಇದೆ ಪೊಲೀಸರ ಮೇಲೆ. ನಾನು ಈಗಲೂ ಮೊನ್ನೆ ವಿಡಿಯೋದಲ್ಲಿ ಅದೇ ಹೇಳಿದ್ದು, ನಾನು ಪೊಲೀಸರು ಬಂದಾಗ 14 ವರ್ಷದಿಂದ ಒಂದು ಮಹಿಳೆಗೆ ನೀವು ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ, ಇನ್ನೇನು ನ್ಯಾಯ ಕೊಡಿಸ್ತೀರಾ ಅಂತ. ಅದು ತುಂಬ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಮೇಲೆ ತುಂಬ ಬೇಸರ ಇದೆ ನನಗೆ. ದೊಡ್ಡವರ ಪರ ಇದೇನಾ, ದುಡ್ಡಿನವರ ಪರ ಇದೇನಾ, ನ್ಯಾಯ ಸಾಮಾನ್ಯ ಮಹಿಳೆಗೆ, ಸಾಮಾನ್ಯ ಜನರಿಗೆ ಇಲ್ವಾ? ತುಂಬಾ ತುಂಬಾ ಬೇಜಾರಿದೆ ನನಗೆ ಈ ವಿಷಯದಲ್ಲಿ. ನಿಮ್ಮ 2 ಸಮುದಾಯದ ನಡುವೆ ನನಗೆ ವೈಯಕ್ತಿಕ ದ್ವೇಷ ಇಲ್ಲ. ಬಟ್ ನೀವೆಲ್ಲ ಒಟ್ಟಾಗಿ ಒಂದು ಮಹಿಳೆಯನ್ನ ನೋಡಿ, ಈಗ ಈ ಪೋಸ್ಟರ್ ಬಿಡುಗಡೆ ಮಾಡಿದ್ರು, ಇದು ಮಾಡಿದ್ರು, ನನ್ನ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ. ನನಗೆಷ್ಟು ಅವಮಾನ ಆಗಿರ್ಬೋದು. ಸುದ್ದಿಯಲ್ಲಿ ಹಾಕಿದ್ದು, ನ್ಯೂಸಲ್ಲಿ ಹಾಕುವಂಥ ವಿಚಾರನ ನಾನು 2-3 FIR ಮಾಡಿಸಿದ್ದೀನಿ ಮೇಡಮ್. ಫೋಟೋನೂ ತಗೊಂಡಿಲ್ಲ, ಎಲ್ಲಿ ಕೂಡ ನ್ಯೂಸ್ಗೆ ಕೊಟ್ಟಿಲ್ಲ. 3-4 FIRಗಳು ನಾನು ಮಾಡಿಸಿದ್ದೀನಿ. ಇದನ್ನು ಒಂದು ತೇಜೋವಧೆ ಮಾಡಿ ಇಡೀ ಬಿಲ್ಲವ ಗ್ರೂಪ್ಗಳಲ್ಲಿ, ಸುದ್ದಿ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ, ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಹಾಕಿ ಅಂತ. ಇದೇ ಸನ್ನಿವೇಶ ಸುಜಾತ ಭಟ್ ಅವರಿಗೆ ಆಗಿತ್ತು. ಒಂದು ಮಹಿಳೆಯನ್ನ ಸೀನಿಯರ್ ಸಿಟಿಸನ್ ರೆಸ್ಪೆಕ್ಟ್ ಕೊಡದೆ ಮೀಡಿಯಾದವರು ತುಂಬಾ ಅದು ವಿಷಯ ಬೇರೆ ಬಿಡಿ. ನಾನು ಸ್ಟ್ರಾಂಗ್ ಇದ್ದೀನಿ, ನಾನು ಹೆಂಗಿದ್ದೀನಿ, ಸ್ವಲ್ಪ ಅಷ್ಟೊಂದು ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಸೊ ನಾನು ಎದುರಿಸಿದೆ ಮೀಡಿಯಾವನ್ನ. ಈಗ ನೀವು ಕೊನೆಗೆ ಏನ್ ಹೇಳ್ತೀರಾ ಅಂತ? ಏನು ಹೇಳಲಿಕ್ಕೆ, ಕ್ಷಮೆ ಅಂತೂ ಕೇಳಲ್ಲ ನಾನು. ಯಾಕಂದ್ರೆ ಕ್ಷಮೆ ಒಮ್ಮೆ ಮಾತ್ರ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಗಿದೆ, ನಾನು ಕ್ಷಮೆ ಕೇಳಲ್ಲ. ಮತ್ತೆ ಜಾತಿಯಲ್ಲಿ ನಾನು ಖಂಡಿತ ನನ್ನ ನಾರಾಯಣ ಗುರುಗಳು, ನನ್ನ ಅಪ್ಪ ಹೇಳಿಕೊಟ್ಟು ನನಗೆ ನಾರಾಯಣ ಗುರುಗಳ ತತ್ವಗಳನ್ನು ನಾನು ಯಾವತ್ತೂ ಜಾತಿ ಭೇದ ಮಾಡಲಿಲ್ಲ. ಇಂದಿಗೂ ಅನ್ಯ ಧರ್ಮದವರಿಗೆ, ಅನ್ಯ ಜಾತಿ ಯಾವ ಜಾತಿಯವರಿಗೂ ನನ್ನ ಮನೆಯಲ್ಲಿ ಪ್ರವೇಶ ಇದೆ. ನಾನು ಈಕ್ವಲಿ ರೆಸ್ಪೆಕ್ಟ್ ಕೊಡ್ತೀನಿ. ಅದನ್ನು ಆ ಸಮುದಾಯವನ್ನು ಇದು ಮಾಡೋ ಉದ್ದೇಶ ನನಗಿರ್ಲಿಲ್ಲ. ಇಡೀ ಸಮುದಾಯದವರು ನನಗೆ ತಿರುಗಿ ಬಿದ್ದಾಗ ನಾನು ಕ್ಷಮೆ ಕೇಳಲಿಲ್ಲ ಅಷ್ಟೇ. ಕಾನೂನಾತ್ಮಕವಾಗಿ ಏನು ಕೋರ್ಟಲ್ಲಿ ಕೇಸ್ ಮುಂದುವರಿತದೆ, ಎದುರಿಸ್ತೀನಿ. ಇವಿಷ್ಟು ಅನಿತಾ ಕಾಸರಗೋಡು ಅವರ ಸ್ಪಷ್ಟೀಕರಣ. ನಿಶಾಂತ್ ಬಂಗೇರ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.